ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ. ಹಾಯ್. ಹಾಯ್. ಏನು ಹೆಸರು? ದೀಕ್ಷನ್. ದೀಕ್ಷಣ್. ಏನು ದೀಕ್ಷಣ್ ಅಂದರೆ? ದೀಕ್ಷನ್ ಅಂದರೆ ದೇವರಿಂದ ಉಡುಗೊರೆ. ಹೌದು, ಯಾವ ದೇವರಿಂದ ಉಡುಗೊರೆ ಅಂತೆ? ಗಣೇಶ. ಗಣೇಶ. ಓಕೆ, ನಿಮಗೆ ಗಣೇಶ ಅಂದರೆ ಇಷ್ಟವಾ? ಹೇಗಿರ್ತಾರೆ ಗಣೇಶ ನೋಡಲಿಕ್ಕೆ? ಚೆನ್ನಾಗಿರುತ್ತೆ. ಚೆನ್ನಾಗಿರ್ತಾರಾ? ಬೇರೆ ದೇವರಿಗಿಂತ ಡಿಫ್ರೆಂಟ್ ಅಲ್ವಾ ಗಣೇಶ? ಹೌದು. ಹೇಗೆ ಡಿಫ್ರೆಂಟಾ? ಗಣೇಶೋತ್ಸವ ಎಲ್ಲ ಈಗಷ್ಟೇ ಮುಗ್ದದಲ್ಲ, ಚೌತಿ ಅಲ್ಲ. ಎಷ್ಟು ಗಣಪತಿಯನ್ನು ನೋಡಿದ್ಯಾ? ಒಟ್ಟು ಸೇರಿ 40. 40 ಗಣಪತಿ ನೋಡಿದ್ಯಾ? ಹೌದಾ? ಸೊ ಗಣಪತಿ ಹೇಗಿದ್ದಾರೆ ನೋಡಲಿಕ್ಕೆ? ಚಂದ ಇದ್ರು. ಚಂದ ಇದ್ದಾರೆ, ಹೌದು. ಈಗ ಬೇರೆ ದೇವರು ಹೇಗಿದ್ದಾರೆ? ನಮ್ಮ ಥರವೇ ಇದ್ದಾರೆ, ಹೌದಾ? ಬಟ್ ಗಣಪತಿ ಸ್ವಲ್ಪ ಡಿಫ್ರೆಂಟ್ ಅಲ್ಲ? ಹೇಗೆ ಡಿಫ್ರೆಂಟ್? ಗಣಪತಿಯಲ್ಲಿ ಏನೋ ಒಂದು ಸ್ಪೆಷಲ್ ಉಂಟಲ್ಲ, ನೆನಪು ಮಾಡ್ಕೊಂತೆ. 40 ಗಣಪತಿ ನೋಡಿದ್ದು ಹೇಳಿದಿ, ಹೌದಾ? ಹೇಗಿದ್ರು ಗಣಪತಿ? ಚೆನ್ನಾಗಿದ್ರು. ಡಿಫ್ರೆನ್ಸ್ ಏನಿರಲಿಲ್ವ ಬೇರೆ ದೇವರಿಗೂ? ಅದೇ, ಯಾವುದು ಡಿಫ್ರೆನ್ಸ್ ಎಂತ ಇತ್ತು? ಮೋದಕ. ಮೋದಕ. ಓಕೆ, ಮೋದಕ ಅವರಿಗೆ ಇಷ್ಟ. ಗಣಪತಿಯಲ್ಲಿ ಡಿಫ್ರೆನ್ಸ್ ಏನು ಗೊತ್ತುಂಟಾ? ಸೊಂಡಿಲುಂಟು. ಬೇರೆ ದೇವರಲ್ಲಿ ಹಾಗೆಲ್ಲ ಉಂಟಾ? ಇಲ್ಲ ತಾನೆ. ಅದೇ ಡಿಫ್ರೆನ್ಸ್ ಅಲ್ವಾ? ಅದೇ ಅವರನ್ನು ಯೂನಿಕ್ ಆಗಿ ಮಾಡಿದ್ದು ಅಲ್ವಾ? ಸರಿ, ಗಣಪತಿಯನ್ನು ನಂಬ್ತೀಯ ನೀನು? ಫಸ್ಟ್ ಯಾರಿಗೆ ಕೈ ಮುಗಿತೀಯಾ? ಗಣಪತಿಗೆ. ಗಣಪತಿಯ ಶ್ಲೋಕ ಯಾವುದಾದ್ರೂ ಗೊತ್ತುಂಟಾ? ಹೇಳ್ತೀಯಾ? ಹೇಳಂತೆ. ಶ್ಲೋಕ ಮರ್ತೋಯ್ತಾ? ನೆನಪುಂಟಾ? ವಕ್ರತುಂಡ ಉಂಟು, ಶುಕ್ಲಾಂಬರಧರಂ ಉಂಟು. ಇದರಲ್ಲಿ ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಒಂದು ಗೊತ್ತುಂಟಾ? ವಕ್ರತುಂಡ. ಹೇಳಂತೆ. ವಕ್ರತುಂಡ ಶ್ಲೋಕ ಹೇಳಂತೆ. ವಕ್ರತುಂಡ ನಮಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವೋ ಸರ್ವಶಾಸ್ತ್ರೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ. ಓಕೆ, ಗಣಪತಿಯದ್ದು ಪೇರೆಂಟ್ಸ್ ಯಾರು? ತಂದೆ ತಾಯಿ? ಶಿವ ಪಾರ್ವತಿ. ಶಿವ ಮತ್ತು ಪಾರ್ವತಿ. ಅವರೆಲ್ಲಿರ್ತಾರೆ? ಮನಸ್ಸಲ್ಲಿ ಇರ್ತಾರಾ? ಓಕೆ, ಗಣಪತಿಯದು ಸೀರಿಯಲ್ಸ್ ಎಲ್ಲ ನೋಡಿದ್ಯಾ? ನಿಂಗೆ ಯಾರು ಇಷ್ಟ ಆಗ್ತಾರೆ ಅದರಲ್ಲಿ? ಗಣಪತಿ ದೇವರು. ಗಣಪತಿ ಅಷ್ಟು. ಶಿವ ಇಷ್ಟ ಆಗೋದಿಲ್ವಾ? ಪಾರ್ವತಿ ಎಲ್ಲ ಇಷ್ಟ ಆಗೋದಿಲ್ವಾ? ಓಕೆ, ಯಾವುದು ಸ್ಕೂಲ್ ನಿಂದು? ನಂದು ನೂಜಿ ಸ್ಕೂಲ್. ಅದೆಲ್ಲಿ ಬರ್ತದೆ? ಅದು ಕುಂದಾಪುರ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಬರುತ್ತೆ. ಓ, ಬೇಲೂರು ಅಂತ ಅಲ್ಲಿ ಸಹ ಉಂಟಾ? ಬೇಲೂರು ಅಲ್ಲಲ್ಲ, ಇದು ಕುಂದಾಪುರ. ಬ್ರಹ್ಮವರದ ಹತ್ರ ಮೆಕೆಕಟ್ಟು. ಅಲ್ಲಿಂದ ಹಿಂಗೋಯ್ ನಮ್ಮ ಮನೆ ಪಾಸೈ ಸೀದಾ ಹೋಗಿ 1 ರೌಂಡ್ ಸಿಗುತ್ತೆ. ಅಲ್ಲಿ ಹೋದ್ರೆ ಸೀದಾ ಹೋದ್ರೆ ನೂಜಿ ಸ್ಕೂಲ್ ಸಿಗುತ್ತೆ. ನಾನು ಸಹ ಅದೇ ರೂಟಲ್ಲಿ ಹೋದ್ರೆ ನಂಗೆ ಸ್ಕೂಲ್ ಸಿಗ್ತದೆ. ಸರಿ, ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ಆಗಿ? 53-54 ಇದ್ರು. ಅಷ್ಟೇ ಜನವಾ? ಚಿಕ್ಕ ಸ್ಕೂಲಾ? ಕನ್ನಡ ಮೀಡಿಯಂ. ಓಕೆ, ಕನ್ನಡ ಮೀಡಿಯಮ್ಮಾ? ನಿಮಗೆ ಕನ್ನಡ ಇಷ್ಟವಾ ಇಂಗ್ಲೀಷ್ ಇಷ್ಟವಾ? ಕನ್ನಡ. ಓಕೆ, ನೀನು ಎಷ್ಟನೇ ಬೆಂಚಲ್ಲಿ ಇದೆಯಾ? ನಾನು ಮೂರನೇ ಬೆಂಚಲ್ಲಿ ಇದೆಯಾ? ಈಗ ನೀನು ಎಷ್ಟನೇ ಕ್ಲಾಸ್? ನಾನು 3ನೇ ಕ್ಲಾಸ್. 3ನೇ ಕ್ಲಾಸು, 3ನೇ ಬೆಂಚಲ್ಲಿ ಇದೆಯಾ? ಸರಿ, ನಿಮ್ಮ ಕ್ಲಾಸ್ ಟೀಚರ್ ಯಾರು? ನಮ್ಮ ಕನ್ನಡನ ಚೇತನ ಟೀಚರ್. ಹೌದಾ? ಅವ್ನಿಗೆ ಇಷ್ಟವಾ? ಇಷ್ಟವಾ? ಯಾಕೆ? ಎಲ್ಲ ಟೀಚರು ಇಷ್ಟ ನಂಗೆ. ಕನ್ನಡ ಟೀಚರ್ ಸ್ವಲ್ಪ ಜಾಸ್ತಿ ಇಷ್ಟವಾ? ಗಣಿತ ಟೀಚರ್ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ. ಓಕೆ, ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಗಣಿತವಾ? ಓಕೆ, ಕ್ಲಾಸಲ್ಲಿ ಎಷ್ಟು ಜನ ಇದ್ದೀರಾ? ಕ್ಲಾಸಲ್ಲಿ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸು ಸೇರಿಸ್ರೆ ಕೌಂಟ್ ಮಾಡ್ತಿದ್ಯಾ? 25? 25-26 ಇತ್ತು ಅಷ್ಟೇ. ನಿನ್ನ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ಹೇಳು? ನನ್ನ ಕ್ಲಾಸಲ್ಲ, 3ನೇ ಕ್ಲಾಸ್. ಹೌದು, 9 ಜನವಾ? ಮತ್ತೆ ನಿಮ್ದು ಕ್ಲಾಸ್ ಲೀಡರ್ ಯಾರು? ಕ್ಲಾಸ್ ಲೀಡರ್ ಹರ್ಷಿತಾ, ಕೃತಿಕಾ. ಇಬ್ಬರಿಬ್ರಾ? ಅದ್ಯಾಕೆ ಇಬ್ಬರಿಬ್ರು ಲೀಡರ್? ಮತ್ತೆ ನಾನು 2ನೇ ಲೀಡರ್. 3 ಲೀಡರ್ ಒಟ್ಟಿಗೆ ಒಂದು ಕ್ಲಾಸಿಗೆ? ಅಲ್ಲ, 3ನೇ ಕ್ಲಾಸಿಗೆ 3 ಜನ ಲೀಡರ್.
ಓಕೆ, 2ನೇ ಕ್ಲಾಸಿಗೆ ಆದರೆ 2 ಜನ. ಅಲ್ಲ, ಇಬ್ರಿಬ್ರು. ಓಕೆ, 2 ಕ್ಲಾಸಿಗೆ 2, 1ನೇ ಕ್ಲಾಸಿಗೆ ಒಬ್ರಾ? 1ನೇ ಕ್ಲಾಸಿಗೆ ಗೊತ್ತಿಲ್ಲ, ಇನ್ನು ಸೆಲೆಕ್ಟ್ ಮಾಡಲ್ಲ. ಓಕೆ, ಹಾಗೆ ನಿಮ್ಮದು ಹೇಗೆ ಕ್ಲಾಸ್ ಹೇಗೆ ಇರ್ತದೆ ಅದೇ ಥರ ಕ್ಲಾಸ್ ಲೀಡರ್ಸ್ ಇರ್ತಾರಾ? ಈಗ 5ನೇ ಕ್ಲಾಸ್ ಇದ್ದರೆ 5 ಜನ ಲೀಡರಾ? 5ನೇ ಕ್ಲಾಸ್ ಇದ್ರೆ ಒಬ್ರೆಯಾ? ನಿಮ್ಗೆ ಯಾಕೆ 3 ಜನ ಲೀಡರಾ? ಎಂತಕಂದ್ರೆ ಹುಡುಗಿಯರಲ್ಲೇ ಕೃತಿಕ ಲೀಡರ್, ಹುಡುಗರಲ್ಲೇ ಹರ್ಷಿತಾ ನಾನು ಲೀಡರ್. ಓಕೆ, ಹುಡುಗರಲ್ಲಿ ಇಬ್ರಿಬ್ರು. ಹಾಗಾದ್ರೆ ಹುಡುಗರು ತುಂಬ ಜೋರಿದ್ದಾರಾ ಅಂತಲ್ವಾ? ನೀನು ಆಗಡ್ವಾಗಲೇ ಗೊತ್ತಾಯ್ತು ಜೋರಿದ್ದಾರೆ ಅಂತ. ನೀ ಹೇಗಿದ್ಯಾ ಕ್ಲಾಸಲ್ಲಿ? ಪಾಪ ಇದೆಯಾ ಜೋರಿದ್ಯಾ? ನಾ ಪಾಪ. ನೀ ಪಾಪವಾ? ಇಲ್ಲಿ ಎಲ್ಲರೂ ಜೋರು. ಓ, ನಿನ್ನೊಂದು ಬಿಟ್ಟು ಬೇರೆಲ್ಲ ಜೋರು. ಓಕೆ, ಇಲ್ಲಿ ತನಕ ಎಂತೆಲ್ಲ ಪನಿಷ್ಮೆಂಟ್ ಕೊಡಿಸಿದ್ಯಾ? ನನಗೆ ಪನಿಷ್ಮೆಂಟ್ ಎಲ್ಲ ತಪ್ಪು ಬರ್ರೆ ಮಾತ್ರ ಪನಿಷ್ಮೆಂಟ್. ಈಗ ನೀ ಕ್ಲಾಸ್ ಲೀಡರ್ ಅಲ್ಲ? 2ನೇ. ಹೌದು, 2ನೇ ಕ್ಲಾಸ್ ಲೀಡರ್. ಈಗ ಅವನು ಆಬ್ಸೆಂಟ್ ಆದ್ರೆ ನೀನೇ ತಾನೇ ಕ್ಲಾಸ್ ಲೀಡರ? ಸೊ ನೀನೇನೆಲ್ಲ ಪನಿಷ್ಮೆಂಟ್ ಕೊಡಿಸಿದ್ಯಾ ನಿನ್ನ ಸ್ಟೂಡೆಂಟ್ಸಿಗೆ? ನಾನೆಂತ ಕೊಡ್ಲ ಪನಿಷ್ಮೆಂಟ್. ನಿನಗೆ ಅವ್ರು ಕೊಟ್ಟಿದ್ದಾರಾ? ನನಗೂ ಅವ್ರೆಂತ ಕೊಡ್ಲ. ಸೈಲೆಂಟ್ ಆಗಿ ಇರ್ತೀಯಾ ಫ್ರೀ ಪೀರಿಯಡಲ್ಲಿ? ಸತ್ಯ? ಸತ್ಯ. ಸತ್ಯ ಸೈಲೆಂಟ್ ಇರ್ತೀಯ, ಏನು ಗಲಾಟೆ ಮಾಡೋದೇ ಇಲ್ಲ. ಮತ್ತು ಮನೇಲಿ ಹೇಗಿರ್ತೀಯಾ? ಸೈಲೆಂಟಾ ಅಲ್ಲ ಗಲಾಟೆ ಮಾಡ್ತಾ ಇರ್ತೀಯಾ? ಸೈಲೆಂಟ್ ಇರ್ತಿ. ಸೈಲೆಂಟೇ ಇರ್ತೀಯಾ? ಮನೇಲಿ ಎಷ್ಟು ಜನ ಇದ್ದೀರಾ? ಮನೇಲಿ 4 ಜನ. 4 ಜನ. ಯಾರೆಲ್ಲ? ನಾನು, ಅಪ್ಪ, ಅಮ್ಮ, ಅಜ್ಜಿ. ಓಕೆ, ಅಮ್ಮ ಏನು ಮಾಡ್ತಾರೆ? ಅಮ್ಮ ಅಂಗನವಾಡಿ ಸಹಾಯಕಿ. ಹೌದಾ, ನೀನು ಅದೇ ಅಂಗನವಾಡಿಗೆ ಹೋಗಿದ್ಯಾ? ಎಂತೆಲ್ಲ ಮಾಡ್ತಾರೆ ಅಮ್ಮ ಅಂಗನವಾಡಿಯಲ್ಲಿ? ಅಮ್ಮ ಕೆಲಸ ಮಾತ್ರ. ಎಂತ ಕೆಲಸ ಅಂಗನವಾಡಿಯಲ್ಲಿ? ಎಂತ ಕೆಲಸ ಇರ್ತದಾ? ಅನ್ನ ಸಾರು ಮಾಡೋದು, ಕದಿಗೆ ಪಾತ್ರೆ ತೊಳೆಯೋದು, ಕದಿಗೆ ಅನ್ನ ಕಾಯಿಸಿದೋದು, ಅದೆಲ್ಲ ಮಾತ್ರ. ಮತ್ತೆ ಮನೇಲಿ ಎಂತ ಮಾಡ್ತಾರೆ ಅವರು? ಮನೇಲೂ ಕೆಲಸ ಮಾತ್ರ. ಮನೇಲಿ ಎಂತ ಕೆಲಸ? ಅದೇ ಕೆಲಸ ಸ್ಕೂಲಲ್ಲಿ ಏನು ಕೆಲಸ ಮಾಡ್ತಾರೆ ಅದೇ ಮನೆಯಲ್ಲಿ ಮಾಡೋದು? ಬಾವಿಯಲ್ಲಿ ನೀರು ತೆಗಿಯೋದು, ದೇವ್ರಿಗೆ ಪೂಜೆ ಮಾಡೋದು, ಕದಿಗೆ ಅನ್ನ ಮಾಡೋದು, ಅದೆಲ್ಲ ಮಾತ್ರ. ಅನ್ನ ಮಾಡೋದೊಂದು ಕಾಮನ್ 2 ಕಡೆ. ಸ್ಕೂಲಲ್ಲಿ ಸಣ್ಣ ಮಾಡೋದು, ಮನೇಲಿ ಸಣ್ಣ ಮಾಡೋದು. ಇಲ್ಲಿ ಮನೇಲಿ ಒಂದು ಎಕ್ಸ್ಟ್ರಾ ಕೆಲಸ ಅಂದರೆ ಬಾವಿಯಿಂದ ನೀರು ಎತ್ಕೊಂಡ್ಬರೋದು ಅಲ್ವಾ? ನೀ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಬಾವಿಲಿ ನೀರು ಎತ್ತಿತೀಯ ನೀನು? ನಾನು ನೀರು ಎತ್ತಲ್ಲ, ನಾನು ಗುಡ್ಸೋದು. ಕುದಿಸ್ಲಿಕ್ಕೆ ಹೆಲ್ಪ್ ಮಾಡ್ತೀಯಾ? ಸರಿ, ಏನೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ ಮನೆಯಲ್ಲಿ? ಅಮ್ಮ ಅವಲಕ್ಕಿ, ಚಪಾತಿ, ಕದಿಗೆ ರೊಟ್ಟಿ, ಉಪ್ಪಿಟ್ಟು, ಇಡ್ಲಿ, ಕದಿಗೆ ನೀರು ದೋಸೆ, ಉದ್ದಿನ ದೋಸೆ, ಮಸಾಲೆ ದೋಸೆ ಮಾಡಲ್ಲ. ಮಾಡೋದಿಲ್ವಾ? ಕದಿಗೆ ಕೆಂಪು ದೋಸೆ. ಅದೇಗೆ ಕೆಂಪು ದೋಸೆ ಮಾಡೋದು? ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರು, ಕೆಂಪು ಮೆಣಸಿನ್ಕಾಯಿ. ತಿನ್ಲಿಕ್ಕೆ ಆಗ್ತದಾ? ಖಾರ ಖಾರ ಇರೋದಿಲ್ವಾ? ಒಳ್ಳೆ ಆಗ್ತದಾ? ನಿಂಗೆ ಅಮ್ಮ ಮೆಣಸಿನ್ಕಾಯಿ ಒಂದು ತೆಗ್ದು ಹಾಕು ಅಷ್ಟೇ. ಮೆಣಸಿನ್ಕಾಯಿ ತಿಂದರೆ ಖಾರ ಆಗ್ತದೆ. ತಿಂದಿದ್ಯಾ ಇಲ್ಲಿ ತನಕ ಮಿಸ್ ಆಗಿ ಮೆಣಸಿನ್ಕಾಯಿ? ಎಷ್ಟು ಸಲ ತಿಂದಿದ್ಯಾ? 5 ಸತಿ. 5 ಸಲ. ಎಂತ ಮಾಡ್ತೀಯ ತುಂಬ ಖಾರ ಆದಾಗ? ನೀರು ಕುದೀತಿ. ಸಕ್ಕರೆ ತಿನ್ಲಿಲ್ವಾ? ನೀರು ಕುಡಿದು ಸಮಾಧಾನ ಆಯ್ತಾಗ ಖಾರ? ಸರಿ, ಅಮ್ಮ ಮಾಡೋ ತಿಂಡಿಯಲ್ಲಿ ಯಾವ್ದು ನಿಂದು ಫೇವ್ರೆಟ್ ತಿಂಡಿ? ಅವಲಕ್ಕಿ. ಅವಲಕ್ಕಿಯಾ? ಅದೇನು ಸ್ಪೆಷಲ್ ಅವಲಕ್ಕಿಯಲ್ಲಿ? ಅದು ತುಂಬ ಸ್ವೀಟ್ ಇರುತ್ತೆ, ಕದಿಕೆ ತುಂಬ ಕಾಣೋಕ್ಕೆ ಒಳ್ಳೆ ಇರುತ್ತೆ, ಕದಿಕೆ ವಾಸನೆ ಒಳ್ಳೆ ಇರುತ್ತೆ ಅದರದ್ದು. ಓ, ಅದ್ರದ್ದು ವಾಸನೆ ಒಳ್ಳೆ ಇರ್ತದಾ? ದೋಸೆಲೆಲ್ಲ ವಾಸನೆ ಇಲ್ವಾ? ದೋಸೆಲಿತ್ತು, ಅದಕ್ಕಿಂತ ನಂಗೆ ಅವಲಕ್ಕಿನೇ ಇಷ್ಟ. ಅವಲಕ್ಕಿ ಕದಿಗೆ ಚಪಾತಿ. ಓ, ಚಪಾತಿ ಎಷ್ಟು ತಿಂತೀಯಾ? ಚಪಾತಿ 4 ಚಪಾತಿ. 4 ಇಲ್ಲಾಂದ್ರೆ 3. ಚಪಾತಿಗೆ ಏನೆಲ್ಲ ಸೈಡ್ ಡಿಶ್ ಮಾಡ್ತಾರೆ ಅಮ್ಮ? ಪೊಟ್ಯಾಟೊ ಪಲ್ಯ. ಪೊಟ್ಯಾಟೊ ಅಂದ್ರೆ ಎಂತ? ಬಟಾಟೆ. ಓಕೆ, ಬಟಾಟೆ. ಕದಿಗೆ ಇದು ಕ್ಯಾಬೇಜ್ ಪಲ್ಯ, ಹೂಕೋಸು. ಅಷ್ಟೇ. ನೀ ಏನೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಗುಡ್ಸೋಕ, ಕದಿಗೆ ವರ್ಷೋಕ. ವರ್ಷತ್ಯಾ? ಅಷ್ಟೇ. 2 ಹೆಲ್ಪ್ ಮಾಡೋದಾ? ಪಾತ್ರೆ ಎಲ್ಲ ತೊಳೆಯಲಿಕ್ಕೆ ಹೆಲ್ಪ್ ಮಾಡೋದಿಲ್ವಾ? ಸರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಬೆಳಗ್ಗೆ 7 ಇಲ್ಲಾಂದ್ರೆ 6:15 ಹೇಳ್ತಿ. ಎದ್ದೇನೆಲ್ಲ ಮಾಡ್ತಿ? ಫಸ್ಟಿಗೆ ಬ್ರಷ್ ತಿಕ್ತಿ. ಫಸ್ಟಿಗೆ ಎದ್ದ ಕೂಡಲೇ ಬ್ರಷ್ ಮಾಡ್ಲಿಕ್ಕೆ ಹೋಗ್ತೀಯ? ಸರಿ. ಕದಿಗೆ ಕದಿಗೆ ಮುಖ ತೊಳೆದಾದ್ಮೇಲೆ ಇದು ಒರೆಸ್ಕಂತಿ.
ಕದಿಕೆ ತಿಂಡಿ ತಿನ್ನೋಕ್ಕೆ ಚಾಪೆ ಹಾಕಂತೀಯ ತಿಂಡಿ ತಿನ್ನಲಿಕ್ಕೆ ಚಾಪೆ ಹಾಕ್ಬೇಕಾ? ಏಕೆ? ಎಂತಕಂದ್ರೆ ನಂಗೆ ಸಿಂಹದಲ್ಲಿ ಕೂಕೊಂಡ್ರೆ ಆತಿಲ್ಲ, ದಮ್ ಇತ್ತ ಅದಕ್ಕೆ. ಓಕೆ ಓಕೆ, ಹಾಗೆ. ಕದಿಕೆ ನಾನು ತಿಂಡಿ ತಿಂತ ಹಾಂ ಕದಿಕೆ ಶಾಲೆಗೆಲ್ಲ ರೆಡಿ ಆತಿ. ಹಾಂ. ಕದಿಕೆ ಶಾಲೆ ಹೋಗೋದು. ಸ್ನಾನ ಮಾಡೋದಿಲ್ವಾ? ಸ್ನಾನ ಮತ್ತಿ ಹಾಂ, ಸ್ನಾನ ಸಹ ಮಾಡ್ತೀಯಾ? ಸರಿ, ಯೂನಿಫಾರ್ಮಲ್ಲಿ ಯಾರು ರೆಡಿ ಮಾಡಿ ಕೊಡ್ತಾರೆ? ಅಮ್ಮ. ಅಮ್ಮವಾ? ಯಾವುದು ಕಲರ್ ಯೂನಿಫಾರ್ಮ್ ನಿಮಗೆ? ಗ್ರೀನ್ ಕದಿಕೆ, ಬ್ಲೂ. ಎರಡೆರಡಾ? ಹ್ಞೂ. ಯಾವ ವಾರ ಅಲ್ಲ ಅದು? ಸೋಮವಾರ ಗುರುವಾರ ಬ್ಲೂ ಹಾಂ. ಕದಿಕೆ, ಮಂಗಳವಾರ ಶುಕ್ರವಾರ ಗ್ರೀನ್. ಮತ್ತೆ ಕಲರ್ ಡ್ರೆಸ್ ಹಾಕ್ಲಿಕ್ಕಿಲ್ವಾ? ಕಲರ್ ಡ್ರೆಸ್ ದಿನ ಬುಧವಾರ ಕದಿಕೆ, ಶನಿವಾರ. ಶನಿವಾರ. ನಿನ್ನದು ಯೂನಿಫಾರ್ಮಲ್ಲಿ ಯಾವತ್ತಾದ್ರೂ ಮಿಸ್ ಆಗಿದಾ? ಕಲರ್ ಆಚೀಚೆ ಆಗಿದಾ? ಇಲ್ಲ. ಇಲ್ವಾ? ನಿಂಗೆ ಹೇಗೆ ಗೊತ್ತಾಗ್ತದೆ ಇದು ವಾರ ಇದೇ ಯೂನಿಫಾರ್ಮ್ ಅಂತ ಹೇಳ್ಕೊಂಡು? ಟೀಚರ್ ಹೇಳಿದ್ರ ಅದು ನಂಗೆ ಗೊತ್ತಿರುತ್ತೆ. ನೀ ಎಂತ ಬರ್ಕೊಂಡಿದ್ಯಾ ಇಲ್ಲ. ದಿವಸ ಇದೇ ಯೂನಿಫಾರ್ಮ್ ಹಾಕಬೇಕು ಅಂತ? ಇಲ್ಲ. ಇಲ್ವಾ? ಸ್ಕೂಲಲ್ಲಿ ಟೀಚರ್ ಪೇರೆಂಟ್ಸ್ ಮೀಟಿಂಗ್ ಆಗ್ತದಲ್ಲ, ಹಾಂ. ಅಲ್ಲಿ ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದಿದಾ? ನನ್ನ ಬಗ್ಗೆ ಅಂತ ಬರಲ್ಲ, ಬೇರೆಯವ್ರ ಬಗ್ಗೆ ಬಂದಿತ್ತು. ಬೇರೆಯವ್ರ ಬಗ್ಗೆ ಬಂದಿದಾ? ಸರಿ, ಅಮ್ಮ ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದಾರಾ? ಹ್ಞೂ. ಎಂತ ಕಂಪ್ಲೇಂಟ್ ಮಾಡಿದ್ದಾರೆ? ಓದೋದಿಲ್ಲ ಅಂತವಾ? ನಾವು ಓದ್ತಿ ಯಾರು ಕಂಪ್ಲೀಟ್ ಮಾಡಿದ್ರೆ ಅದು ನೆನಪಾಗ್ತಿಲ್ಲ. ಯಾಕೆ ನೆನಪಾಗೋದಿಲ್ಲ? ನೆನಪಾಗಲಿಲ್ಲ ಅಂದರೆ ಬರೆದು ಕಲಿಬೇಕಪ್ಪ. ಟಿ ವಿ ನೋಡೋದಕ್ಕೆ ಮೊಬೈಲ್ ನೋಡೋದಾ, ಹಾಂ. ಅದಕ್ಕೆ ಹೇಳದ್ದಮ್ಮ. ಅದಕ್ಕೆ ಟೀಚರ್ ಎಂತ ಪನಿಷ್ಮೆಂಟ್ ಕೊಟ್ಟರು ನಿಮಗೆ? ಪನಿಷ್ಮೆಂಟ್ ಅಂತ ಕೊಡಲ್ಲ, ಬೈದ್ರಾ? ಬೈಲ. ಮತ್ತೆ ಸುಮ್ಮನಾದ್ರಾ? ಓಕೆ, ಒಂದು ಮನೇಲಿ ಓದೋದಿಲ್ಲ, ಹಾಂ ಇರಲಿ ಬೇಡ ಓದೋದು ಅಂತ ಸುಮ್ಮನಾದ್ರಾ? ಬೈಲಿಲ್ವಾ? ಇಲ್ಲ. ಹಾಂ, ಆಗ್ಬೋದು ಮರೆ, ಪಾಪ ಇದ್ದಾರೆ ನಿಮ್ಮ ಟೀಚರ್. ನಮಗೆಲ್ಲ ಬೈಯಲ್ಲ ಅವರು. ಮತ್ತೆ ಯಾರಿಗೆ ಬೈಯೋದು? ನಮ್ಮ ಶಾಲೆಯಲ್ಲಿ 3 ಜನ ಬೈತ್ರು. ಫಸ್ಟ್ ಲೀಡರ್ ಕದಿಕೆ 2 ಜನ ಹುಡುಗರಿದ್ರ, ಹಾಂ. ಅವ್ರಿಗೆ ಸಮ ಬೈತ್ರು. ಓ ಹಾಗೆ. ಆಯ್ತು, ಈಗ ಒಂದು ಬ್ರೇಕ್ ತಗೊಳ್ಳೋಣ? ಹ್ಞೂ. ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ, ನಿನ್ನ ಹಾಬೀಸ್? ನನ್ನ ಹಾಬೀಸ್ ಅದನ್ನು ಸಹ ಯೋಚನೆ ಮಾಡ್ತಾ ಇದ್ದಿ. ಅಷ್ಟುಂಟು ಹಾಬೀಸ್ ಎಂತ? ನಿಂದು ಯೋಚನೆ ಮಾಡುವಷ್ಟು. ನನ್ನ ಹಾಬೀಸ್ ಕೇಳಿದರೆ ನಾನು ಮೊಬೈಲ್ ನೋಡ್ತೇನೆ, ಟಿ ವಿ ನೋಡ್ತೇನೆ, ಬುಕ್ಸ್ ಓದ್ತೇನೆ, ಇದೆಲ್ಲ ಅಂತ ನಾನು ಹೇಳ್ತೇನೆ. ನಿನ್ನದೆಂತ ಹಾಬೀಸ್? ನನ್ನ ಹಾಬೀಸ್ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಕದಿಕೆ ಬರೆಯೋದಂತಾರೆ. ಎಂತ ಬರೀತಿ? ಎಂತಾರು ಡ್ರಾಯಿಂಗ್. ಓ, ಡ್ರಾಯಿಂಗಲ್ಲಿದ್ದಿ. ಕದಿಕೆ ಎಂತಾರ ಓದಿ ಹೇಳೋದು ಅಮ್ಮಂಗೆ. ಕದಿಕೆ ಎಂತಾರ ಪ್ರಾಸಪದ ಬರೆಯೋದು, ಅದೆಲ್ಲ ಮತ್ತಿ. ಅದೆಲ್ಲ ಮಾಡ್ತೀಯಾ? ಡ್ರಾಯಿಂಗಲ್ಲಿ ಇದ್ದೀಯ ಅಂತ ಹೇಳಿದ್ಯಲ್ಲ, ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ಯಾ? ಯಾವುದೆಲ್ಲ ಕಾಂಪಿಟೇಷನ್ಸ್ಗೆ ಹೋಗಿದ್ಯಾ ಡ್ರಾಯಿಂಗ್? ನಾನು ಉಚ್ಚಿಲಕ್ಕೆ ಹೋಯ್ದಿ, ಕದಿಕೆ ಬ್ರಹ್ಮಾವರಕ್ಕೆ ಹೋಯ್ದಿ, ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ಹೋಯ್ದಿ, ನಮ್ಮ ಶಾಲೆಯಲ್ಲೂ ಮಾಡಿಸಿರ ಅದರಲ್ಲೂ ಮಾಡಿದಿ. ಕದಿಕೆ ಉಡುಪಿಯಲ್ಲಿ ಮಾಡಿಸಿರು. ಸರಿ, ಏನು ಡ್ರಾಯಿಂಗ್ ಮಾಡಿದ್ಯಾ? ನಾನಾ? ನೀನೆ? ಶಿವರಾಮ್ ಕಾರಂತರದ್ದು, ಕದಿಕೆ ಗಾಂಧೀಜಿದು, ಕದಿಕೊಂದು ನೇಚರ್, ಕದಿಕ್ ಪರಿಸರ. ನೇಚರ್ ಬೇರೆ ಪರಿಸರ ಬೇರೆಯಾ? ಹೌದಾ? ಅದು ಹೇಗೆ ಬೇರೆ ಬೇರೆ? ಪರಿಸರದಲ್ಲಿ ಬರೀ ಗಿಡ ಮರಗಳ ಇಪ್ಪುದಲ್ಲ. ಮತ್ತೆ ನೇಚರಲ್ಲಿ ಬೆಟ್ಟ ಗುಡ್ಡ, ಕದಿಕೆ ಮನೆ, ಸರೋವರ ಅದೆಲ್ಲ ಇರುತ್ತಲ್ಲ. ಇದು ನಂಗೆ ಗೊತ್ತಿರಲಿಲ್ಲ, ಪರಿಸರ ಮತ್ತು ನೇಚರ್ ಬೇರೆ ಬೇರೆ ಅಂತ. ಇವತ್ತು ನಿನ್ನಿಂದ ಕಲಿತೆ ನಾನು. ಈಗ ನೀವು ನಮ್ಮ ಪ್ರಶ್ನೆ ಕೇಳಿದ್ರಲ್ಲ, ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಆಯ್ತಾಯ್ತು, ಕೇಳು. ಒಗಟು. 2 ಚಕ್ರಕ್ಕೆ ಗಾಳಿಯ ತುಂಬಿ ಕಾಲಿನ ಬಲದಲ್ಲಿ ಓದಿಸಿ ನೋಡಿ, ಪರಿಸರ ಸ್ನೇಹಿ ವಾಹನ ನಾನು, ನನ್ನಯ ಹೆಸರು ಹೇಳುವೆಯಾ? ಎಷ್ಟು ಚಕ್ರ? 2 ಚಕ್ರವಾ? ಪರಿಸರಕ್ಕೆ ಸ್ನೇಹಿ. ಓಕೆ. ಎಲೆಕ್ಟ್ರಿಕ್ ಗಾಡಿಯಾ? ಮತ್ತೆ
ಅಂದರೆ ನಾವೇ ಗಾಳಿ ಹಾಕೋದು? ಅಲ್ಲ, ಪಂಪ್ ತುಂಬ್ತಾರಲ್ಲ. ಓಕೆ, ಪಂಪಲ್ಲಿ ಗಾಳಿ ಹಾಕೋದು. ಸೈಕಲಾ? ಹೌದು. ಎತ್ತಿನ ಹೆಗಲಲ್ಲಿ ನನ್ನಯ ನಗುವು, ರೈತನ ಬದುಕಿನ ನನ್ನಯ ಬಲವು, ಬಂಡೆಯ ಎಳೆಯುತ್ತ ಓದುವೆ ನಾನು, ಗುರುತಿಸಿ ಹೇಳು ನನ್ನನ್ನು ಹೇಳು. ಎತ್ತಿನ ಗಾಡಿಯಾ? ಹೌದು. ನಾನು ಒಂದು ಕ್ವಶನಲ್ಲಿ ಆನ್ಸರ್ ಹೇಳಿಬಿಟ್ಟೆ. ಹಳಿಗಳ ಮೇಲೆ ದಬ್ಬಿಯ ಸಾಲು, ಜನಸಂಚಾರಕ್ಕೆ ನಾನೇ ಮೇಲು, ಹೊಗೆಯನ್ನು ಗುಲುತ ಓದುವೆ ನಾನು, ನನ್ನ ಹೆಸರು ಹೇಳುವು ನೀನು. ಏನೇನು? ಹಳಿಗಳ ಮೇಲೆ ದಬ್ಬಿಯ ಸಾಲು, ಜನಸಂಚಾರಕ್ಕೆ ನಾನೇ ಮೇಲು, ಹೊಗೆಯನ್ನು ಗುಲುತ ಓದುವೆ ನಾನು, ನನ್ನ ಹೆಸರು ಹೇಳುವು ನೀನು. ಅಂದರೆ ಓಕೆ, ಟ್ರೈನ್. ಹೌದು. ಹಾಂ. ಪೆಟ್ರೋಲ್ ಡೀಸೆಲ್ ನನ್ನಯ ಊಟ, 4 ಚಕ್ರದ ಮೇಲೆಯ ಓಟ, ಡ್ರೈವರ್ ಜೊತೆಗೆ ನನ್ನಯ ಆಟ, ಯೋಚಿಸಿ ಹೇಳು ನಾನು ಯಾರು. ಕಾರು. ಹೌದು. ರಸ್ತೆಯ ಮೇಲೆ ಓದುವೆ ನಾನು, ಓದಾಟಕ್ಕೆ ಸುಲಭದ ಸಾಧನ ನಾನು, 6 ಗಾಲಿಗಳ ನನ್ನಯ ಕಾಲು, ಯೋಚಿಸಿ ನನ್ನಯ ಹೆಸರನ್ನು ಹೇಳು. 6 ಚಕ್ರ. ಬಸ್. ಹೌದು. ರೆಕ್ಕೆಯ ಬಲದಲ್ಲಿ ನನ್ನಯ ಆಟ, ಕಕ್ಕನೆ ಹಾರಿ ಗಗನದಿ ಓಟ, ಬಹುದುಬಾರಿಯ ನನ್ನಯ ಯಾನ, ಹೆಸರನ್ನು ಹೇಳಿದರೆ ನೀನೇ ಜಾಣ. ಹೆಲಿಕಾಪ್ಟರಾ? ಇನ್ನೊಮ್ಮೆ ಹೇಳು. ರೆಕ್ಕೆಯ ಬಲದಲ್ಲಿ ನನ್ನಯ ಆಟ, ಕಕ್ಕನೆ ಹಾರಿ ಗಗನದಿ ಓಟ, ಬಹುದುಬಾರಿಯ ನನ್ನಯ ಯಾನ, ಹೆಸರನ್ನು ಹೇಳಿದರೆ ನೀನೇ ಜಾಣ. ಫ್ಲೈಟ್, ವಿಮಾನ. ಹೌದು. ತೇಲುತ್ತ ತೇಲುತ್ತ ಸಾಗುವೆ ನಾನು, ಸಾಗರದಲ್ಲಿ ಈಜುವೆ ಮೀನು, ದೂರ ದೇಶಕ್ಕೆ ನನ್ನಯ ಪಯಣ, ನಾನು ಯಾರು ಹೇಳೋ ಜಾಣ. ನೀರಲ್ಲಿ ಹೋಗುದಾ? ಓಕೆ, ಬೋಟ್. ಹಡಗು. ಹೌದು. ಇವನಿಗೆ ಕನ್ನಡದಲ್ಲಿ ಹೇಳಬೇಕು, ಇಂಗ್ಲೀಷಲ್ಲಿ ಹೇಳಿದ್ರೆ ಆಗುದಿಲ್ಲ. ಹಾಂ. ಅಂಕುದೊಂಕು ಬಾವಿ, ಇಣುಕಿ ನೋದಿದರೆ ನೀರಿಲ್ಲ. ಕಿವಿ. ಹೌದು. ಹುಷಾರಿದ್ದಾನಲ್ಲ ನಾನು ಸಹ. ನಿಂಗೆ ಕೇಳ ನನಗೆ ಕ್ವಶನ್. ಸರಿ, ರೈನ್ಬೋದಲ್ಲಿ ಎಷ್ಟು ಕಲರ್ಸ್ ಇದೆ? ರೈನ್ಬೋದಲ್ಲಿ 7. 7 ಕಲರ್ಸ್. ಯಾವುದೆಲ್ಲ ಕಲರ್ಸ್? ರೆಡ್, ಯೆಲ್ಲೋ, ಆರೆಂಜ್, ಪರ್ಪಲ್, ನೀಲಿ, ಬ್ಲೂ. ನೀಲಿ, ಬ್ಲೂ. ಹಾಂ. ಕದಿಕೆ ಸ್ಕೈ ಬ್ಲೂ. ಸ್ಕೈ ಬ್ಲೂ. ನೇರಳೆ ಬಣ್ಣ. ನೇರಳೆ ಬಣ್ಣ. 7 ಕಲರ್. ಎಷ್ಟು ಸಲ ನೋಡಿದ್ಯಾ ರೈನ್ಬೋ? ರೈನ್ಬೋ 5-7 ಸತಿ ನೋಡಿದ್ದಿ. 5-7 ಸಲ ನೋಡಿದ್ಯಾ? ರೈನ್ಬೋ ಹೇಗೆ ಬರ್ತದೆ ಗೊತ್ತುಂಟಾ? ಹೇಗೆ? ಬಿಸಿಲು ಮಳೆ ಬಂದಾಗ. ಬಿಸಿಲು ಮಳೆ. ಅದು ಹೇಗೆ ಬಿಸಿಲು ಮತ್ತು ಮಳೆ ಒಟ್ಟಿಗೆ ಬರೋದು? ಅದು ಮಳೆ ಬಂದಾಗ ಬಿಸಿಲಿಗೆ ಸಹ ಬರಬೇಕು ಅಂತ ಅನ್ನಿಸ್ತದೇನಲ್ವಾ? ಅಂದರೆ ನೀನು ರೈನ್ಬೋ ನೋಡ್ಬೇಕಲ್ಲ, ಅದಕ್ಕೆ ಅದೆರಡು ಸಹ ಒಟ್ಟಿಗೆ ಬರೋದು. ಹೋಟೆಲ್ಗೆಲ್ಲ ಹೋಗ್ತೀಯಾ? ಹೋಟೆಲ್ಸ್ಗೆ ಯಾವುದೆಲ್ಲ ಹೋಟೆಲ್ಗೆ ಹೋಗಿದ್ಯಾ? ನಮ್ದು ಒಂದು ನಮ್ಮ ಶಾಲೆ ಹತ್ರ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋಗಿದ್ದಿ. ಕದಿಗೆ ಬಾರ್ಕೂರ್ ಹೋಟೆಲ್ ಹೋಗಿದ್ದಿ. ಕದಿಕೆ ಬೆಂಗಳೂರಿಗೆ ಹೋಗಿದ್ದಿ. ಉಡುಪಿ. ಬೆಂಗಳೂರಿಗೆ ಹೋಗಿದ್ಯಾ? ಯಾವಾಗ? ಚಿಕ್ಕವನಿರುವಾಗ. ದೊಡ್ಡವನ ಮೇಲೆ ಹೋಗ್ಲಿಲ್ಲ? ಹೋಗಿಲ್ಲ. ಯಾಕೆ, ಕರ್ಕೊಂಡು ಹೋಗೋದಿಲ್ಲ ಅಂತೆಯಾ? ಹೇಳ್ಬೇಕಿತ್ತು, ರಜೆ ಇತ್ತಲ್ಲ ನಿಮಗೆ. ರಜೆ ಇನ್ನು ಎಕ್ಸಾಮ್ ಮುಗ್ದಿದ್ದ ಕೂಡಲೇ 15 ದಿನ ರಜೆ ಕೊಡ್ತರು. ಅದು ನಿಮಗೆ ನವರಾತ್ರಿ ಆಚರಣೆ ಮಾಡಲಿಕ್ಕಾಯಿತು ಅಲ್ವಾ? ಎಂತೆಲ್ಲ ಮಾಡ್ತೀನಿ ನವರಾತ್ರಿಗೆ? ನವರಾತ್ರಿಗೆ ಪೂಜೆ ಮಾಡ್ತಿ. ಯಾರಿಗೆ ಪೂಜೆ ಮಾಡ್ತಿ? ಲಕ್ಷ್ಮೀ ದೇವರಿಗೆ. ಲಕ್ಷ್ಮೀ ದೇವರಿಗೆ. ಎಂತ ಪೂಜೆ ಮಾಡ್ತಿ? ಯಾಕೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಿ? ಗಣಪತಿಗೆ ಸಹ ಮಾಡ್ಬೋದಲ್ಲ? ಬೇಡವಾ? ಗಣಪತಿಗೆ ಚೌತಿಗೆ ಮಾತ್ರ ಪೂಜೆ ಮಾಡೋದಲ್ವಾ? ಚೌತಿ ಇಲ್ಲಾಂದ್ರೆ ಸಂಕಷ್ಟಕ್ಕೆ ಮಾಡ್ತಿ. ಸಂಕಷ್ಟಕ್ಕೆ ಮತ್ತು ಚೌತಿಗೆ ಮಾತ್ರ ಗಣಪತಿ, ಬೇರೆ ದಿವಸ ಎಲ್ಲ ಬೇರೆ ಬೇರೆ ದೇವರು ಅಲ್ವಾ? ಸರಿ, ಸೋಮವಾರ ಯಾವ ದೇವರನ್ನು ಪೂಜಿಸ್ತಿ? ಶಿವದೇವರು. ಓಕೆ, ಶಿವ. ಮಂಗಳವಾರ ಕೃಷ್ಣ ದೇವರು. ಓಕೆ, ಕೃಷ್ಣ ದೇವರು ಹೇಗಿರ್ತಾರೆ ನೋಡಲಿಕ್ಕೆ? ಚೆನ್ನಾಗಿತ್ತು. ನಿಮಗೆ ಎಲ್ಲ ದೇವರು ಸಹ ಚೆಂದ ಇರ್ತಾರೆ. ಓಕೆ. ಹಾಂ. ಏನು ಡಿಫ್ರೆನ್ಸ್ ಇರೋದಿಲ್ಲ ದೇವರಲ್ಲಿ. ಅವ್ರು ಸ್ವಲ್ಪ, ಈಗ ವಿಷ್ಣುವನ್ನು ನೋಡಿದರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ, ಅದೆಲ್ಲ ಏನಿಲ್ಲ. ಹಿಂಗೆ ಟೋಟಲ್ ಆಗಿ ಚಂದವೇ ಎಲ್ಲ ದೇವರು ಸಹ ಅಲ್ವಾ? ಸರಿ, ಬುಧವಾರ ಲಕ್ಷ್ಮೀ ದೇವರಿಗೆ. ಲಕ್ಷ್ಮಿ. ಮತ್ತು ಗುರುವಾರ ಗಣಪತಿ.
ಓಕೆ, ಪುನಃ ನೀನು ಗುರುವಾರ ಸಹ ಗಣಪತಿಯನ್ನು ಪೂಜೆ ಮಾಡ್ತೀವಿ. ಶುಕ್ರವಾರ ಶ್ರೀನಿವಾಸ. ಶ್ರೀನಿವಾಸ, ಹಾಂ ಸರಿ. ಶನಿವಾರ ಶನಿದೇವರು. ಶನಿದೇವರು. ಸರಿ, ಈಗ ಯಾವುದಾದ್ರೂ ಸಾಂಗ್ ಏನಾದರೂ ಹಾಡ್ತೀಯಾ? ಯಾವ ಸಾಂಗ್ ಹಾಡ್ತೀಯಾ? ನಮ್ಮ ಕನ್ನಡ ಪಾಠದಲ್ಲೇ ಒಂದು ಸಾಂಗ್ ಇತ್ತು, ಅದು ಹೇಳ್ತೀನಿ. ಸರಿ. ಒಂದು ದಿನ ಪೆದ್ದನ ಹೆಂಡತಿ ಶಾವಿಗೆ ಮಾಡಿದ್ಲು, ಯಾರು ನೋಡಬಾರದೆಂದು ದಬ್ಬಕ್ಕೆ ಹಾಕಿದ್ಲು. ಅಲ್ಲಿಂದ ಬಂದ ಪೆದ್ದ ತೆಗೆದು ನೋಡಿದ್ದ, ಹಾರ 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 ಎಂದು ಕೊರಳಿಗೆ ಹಾಕಿದ್ದ. ಒಂದು ದಿನ ಪೆದ್ದನ ಹೆಂಡತಿ ಲಾದು ಮಾಡಿದ್ಲು, ಯಾರು ನೋಡಬಾರದೆಂದು ದಬ್ಬಕ್ಕೆ ಹಾಕಿದ್ಲು. ಅಲ್ಲಿಂದ ಬಂದ ಪೆದ್ದ ತೆಗೆದು ನೋಡಿದ್ದ, ಚೆಂಡು 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 ಎಂದು ಆಟವಾಡಿದ. ಒಂದು ದಿನ ಪೆದ್ದನ ಹೆಂಡತಿ ಕೊಲುಬಲೆ ಮಾಡಿದ್ಲು, ಯಾರು ನೋಡಬಾರದೆಂದು ದಬ್ಬಕ್ಕೆ ಹಾಕಿದ್ಲು. ಅಲ್ಲಿಂದ ಬಂದ ಪೆದ್ದ ತೆಗೆದು ನೋಡಿದ್ದ, ಬಲೆ 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 ಎಂದು ಕೈಗೆ ಹಾಕಿದ್ದ. ಮಾತನಾಡಿತ್ತು. ತೋಟಕ್ಕೆ ಹೋಗೋ ತಿಮ್ಮ ತೋಲ ಬಂದಿತ್ತಮ್ಮ, ಒಲೆ ಉರಿಸೋ ತಿಮ್ಮ ಉರಿಸುತ್ತಿತ್ತಮ್ಮ. ಹಸು ಮೇಯಿಸೋ ತಿಮ್ಮ ಹಸು ಹಾದಿತ್ತಮ್ಮ, ಪಾಠ ಬರೆಯೋ ತಿಮ್ಮ ಬಲಪ ಇಲ್ಲ ಅಮ್ಮ. ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ, ಕಾವಲಿ ತರೋ ತಿಮ್ಮ ಕಾಲು ನೋವು ಅಮ್ಮ. ಹೂವು ಬಿಡಿಸೋ ತಿಮ್ಮ ಹಾವು ಬಂದಿತ್ತಮ್ಮ, ಊಟಕ್ಕೆ ಬಾರೋ ತಿಮ್ಮ ಓದಿ ಬಂದೆ ಅಮ್ಮ. ನಿನ್ನ ಥರ ಊಟಕ್ಕೆ ಆದರೆ ರೆಡಿ ಅಲ್ಲ. ನೀನು ಸಾಮಾನ್ಯ ಹೀಗೆ ರೀಸನ್ ಹೇಳಿದ್ಯಾ ಕೆಲಸ ಹೇಳಿದಾಗ? ಎಂತೆಲ್ಲ ರೀಸನ್ ಹೇಳಿದ್ಯಾ? ಅಮ್ಮ ಬರೋಕಂತ ಹೇಳಿದ್ರೆ ನಾ ಬರೀತಿ, ಓದೋಕೆ ಹೇಳಿದ್ರೂ ನಾ ಬರೀತಿ, ಊಟಕ್ಕೆ ಬರ್ಬೇಕಂದ್ರೂ ಬರ್ತಿ, ಆಮೇಲೆ ತಿಂಡಿ ತಿನ್ನೋಕೆ ಬರ್ಕಂಡ್ರೆ ಹೇಳಿದ್ರು ಬರ್ತಿ, ಎಲ್ಲದಕ್ಕೂ ಬರ್ತಿ ಅಮ್ಮ ಅಂತ ಹೇಳ್ತಂದ್ರೆ. ಕೆಲ್ಸಕ್ಕೆ ಮಾತ್ರ ಹೋಗೋದಿಲ್ವಾ? ಕೆಲ್ಸಕ್ಕೆ ಇರೋದಕ್ಕೆ ಮಾತ್ರ ಹೋಗ್ತಿ. ಎರಡು ಕೆಲಸಕ್ಕೆ ಮಾತ್ರ ಹೋಗ್ತೀವಿ. ಸರಿ, ಫ್ರೀ ಟೈಮಲ್ಲಿ ಎಂತೆಲ್ಲ ಮಾಡ್ತೀಯ ಮನೇಲಿ? ಫ್ರೀ ಟೈಮಲ್ಲಿ ಟಿ ವಿ ನೋಡೋದು, ಇಂಥ ಡ್ರಾಯಿಂಗ್ ಮಾಡೋದು, ಕದಿಕೆ ಅಂತ ರಾದೋದು, ಮೊಬೈಲ್ ನೋಡೋದು, ಕದಿಕೆ ಓದೋದಂತಾರೆ ಆ ಥರ ಮತ್ತೆ. ಇಲ್ಲಾಂದ್ರೆ ಅಮ್ಮಂಗೆ ಹೆಲ್ಪ್ ಮಾಡ್ತೀವಿ. ನಿಂಗೆ ಆಟ ಆಡೋದ್ರಲ್ಲಿ ಯಾರು ಪಾರ್ಟ್ನರ್? ನಂಗೆ ಆಟ ಆಡೋದ್ರಲ್ಲೂ 3 ಜನ ಪಾರ್ಟ್ನರ್. ಯಾರೆಲ್ಲ? ಹರ್ಷಿತಾ, ಪೃಥ್ವಿಕಾ, ಹರ್ಷ. ಎಲ್ಲ ಮನೆ ಹತ್ರದವರ? ಒಬ್ಬ ಮನೆ ಹತ್ರದವರು, ಮತ್ತಿಬ್ರು ಜನ ನೂಜಿ ಶಾಲೆ ಹತ್ರ. ಹಾಗೆಯಾ? ಅಲ್ಲ, ನಿಂಗೀಗ ಮನೆ ಹತ್ರ ಆಡಬೇಕಲ್ಲ ಫ್ರೀ ಟೈಮಲ್ಲಿ, ಹೇಗೆ ಬರ್ತಾರೆ ಅವರು? ಅವರೆಲ್ಲ ಬರೋದಿಲ್ಲ, ಅದಕ್ಕೆ ನಾನು ಅಪ್ಪನ ಹೊತ್ತಿಗೆ ಮನೆಯಲ್ಲಿ ಹತ್ತಿ. ಸರಿ, ಅಮ್ಮನಿಗೆ ಇಲ್ಲಿ ತನಕ ಏನಾದರೂ ಸುಳ್ಳು ಹೇಳಿದ್ಯಾ? ಒಂದೇನೋ ಹೇಳಿದಿ. ಎಂತ ಸುಳ್ಳು ಹೇಳಿದ್ದಿ? ಒಂದಿನ ನಂಗೆ ಫ್ರ್ಯಾಕ್ಚರ್ ಆಯ್ತಾ ಕೈ, ಬಾಲ್ ಬಿದ್ದು ಹಾರ್ಡ್ ಬಾಲ್. ಅವತ್ತು ನಾನು ಸುಳ್ಳು ಹೇಳದ್ದಮ್ಮ ಹತ್ರ. ಅಮ್ಮ ಒಂದಿನ ನಂಗೆ ಜಗ್ ಇಟ್ಕೊಂಡು ಹೋಗೋಕೆ ಹೇಳದ್ದ ಬಲ ಕೈಯೆಲ್ಲ, ಇಟ್ಕೊಂಡು ಹೋಗೋಕಲ್ಲ ಅದೇ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಅಕ್ಕದಿಕ್ಕೆ ಅಮ್ಮಂಗೆ ಗೊತ್ತಾಯ್ತು ನಂಗೆ ಫ್ರ್ಯಾಕ್ಚರ್ ಆಯ್ತಂದೆಲ್ಲ. ಅದೊಂದು ಸುಳ್ಳು. ಬೈದ್ರಾ? ಬೇಜಾರಾಯ್ತಾ ಬೈದಾಗ? ಖುಷಿ ಆಯ್ತಾ ಅಲ್ವಾ? ನೀನು ಸುಳ್ಳು ಹೇಳಿದಲ್ಲ, ಹಾಗೆ ನಿಂಗೆ ಖುಷಿ ಆಯ್ತೇನಾ? ಫೈನಲಿ ನಾನು ಸಿಕ್ಕಿ ಬಿದ್ದೆಲ್ಲ ಅಂತ ಹೇಳ್ಕೊಂಡು ಅಲ್ವಾ ಅಮ್ಮನ ಕೈಯಲ್ಲಿ? ಸರಿ, ಅಮ್ಮನಿಗೆ ಬೈತೀಯಾ? ಅಮ್ಮನಿಗೆ ಒಂದ್ಸತಿ ಏನೋ ಬೈದಿ. ಎಂತ ಬೈದಿ? ಅಮ್ಮ ಎಂತ ಮಾಡಿದ್ರು ಅಂತ ಬೈದದ್ದು? ಅಮ್ಮ ಒಂದು ದಿವಸ ನನಗೆ ಬೈದದ್ದ, ಅದಕ್ಕೇನೆ ಬೈದ. ಅದೇ ಎಂತದಕ್ಕೆ ಬೈದದ್ದು? ನಾನು ಚಿತ್ರ ಚೆನ್ನಾಗಿ ಬಿಡಿಸ್ಲಿಯಾ, ಅದಕ್ಕೆ ಅಮ್ಮ ಬೈದ್ರ, ಅದಕ್ಕೆ ನಾನು ಅಮ್ಮಂಗೆ ಬೈದಿ. ನೀನು ಬೈದ್ಯಾ? ಅಮ್ಮ ನಿಂದು ತಪ್ಪಿರೋದಕ್ಕೆ ಬೈದದಲ್ವಾ? ಮತ್ತೆ ನೀ ಅಮ್ಮನಿಗೆ ಯಾಕೆ ಬೈದದ್ದು ಪಾಪ? ಸಾರಿ ಕೇಳಿದ್ಯಾ ಅಮ್ಮನಿಗೆ? ಹೇಗೆ ಸಾರಿ ಕೇಳ್ತೀಯ ಅಮ್ಮನ ಹತ್ರ? ಸಾರಿ ಅಮ್ಮ ಅಂದೇ ಕೇಳಿದಿ ಅಷ್ಟೇ. ಈಗ ಅಮ್ಮ ಮತ್ತು ನಿಂಗೆ ಜಗಳ ಆದಾಗ ಯಾರು ಕನ್ವಿನ್ಸ್ ಮಾಡೋದು? ಅಮ್ಮ ಕನ್ವಿನ್ಸ್ ಮಾಡ್ತಾರ ಅಲ್ಲ ನೀನೇ? ಅಪ್ಪ. ಜಗಳ ಆಗೋದು ನಿಮ್ದಿಬ್ರದು, ಅದು ಹೇಗೆ ಅಪ್ಪ ಬಂದು ಕನ್ವಿನ್ಸ್ ಮಾಡೋದು? ಅಪ್ಪ ಎಲ್ಲ ರಾತ್ರಿ ನಮ್ಮ ಜಗಳ ಆದರೆ ಅಪ್ಪ ಬಂದು ಇದು ಮಾತ್ರ, ಅಯ್ಯೋ ಅಮ್ಮಂಗೆ ಓದಿಬೇಡ ಅಂತ ಹೇಳ್ತಾರೆ. ಆಗ ನೀನು ಅಪ್ಪ ಹೇಳಿದಾಗ ಕೇಳ್ತಿ. ಸರಿ, ಅಪ್ಪ ಏನು ಮಾಡೋದು? ಅಪ್ಪ ಡ್ರೈವರ್. ಹೌದಾ? ಏನು ಡ್ರೈವರ್? ಬಸ್ ಡ್ರೈವರ, ಕಾರ್ ಡ್ರೈವರ?
ಟೆಂಪೋ ಕದಿಕೆ ಕಾರ್. ಓ ಟೆಂಪೋ ಮತ್ತು ಕಾರು. ಮನೇಲಿ ಕಾರ್ ಉಂಟಾ? ಮನೆ ಕಾರ್ ಇಲ್ಲ, ಮನೇಲಿ ರಿಕ್ಷಾ ಬೈಕ್ ಮತ್ತೊಂದು ಬೈಕ್. ಓ 2 ಬೈಕು 1 ರಿಕ್ಷಾ. ಹ್ಞೂ ನಿಂಗೆ ರಿಕ್ಷಾ ಇಷ್ಟವಾ ಬೈಕ್ ಇಷ್ಟವಾ? ಬೈಕ್. ಬೈಕಾ, ಯಾಕೆ? ಬೈಕಲ್ಲಿ ಪಟ್ಟ ಹೋಗೋಕ್ಕಾಗ್ತಲ್ಲ ಇಲ್ಲ ಎಲ್ಲರ ದೂರಕ್ಕೆ, ಅದಕ್ಕೆ. ಓಕೆ ಆಯಿತು, ನನ್ನ ಕಾರ್ಯಕ್ರಮಕ್ಕೆ ಬಂದಿಯಲ್ಲ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಹ್ಞೂ ಇದಾಗಿತ್ತು ಇವತ್ತಿನ ಅರಳು ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.